ಬಂಟ್ವಾಳದ ಮೆಲ್ಕರಿನಲ್ಲಿ ಕಳೆದ 7 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ಟ್ರಾಫಿಕ್ ಪೊಲೀಸ್ ಠಾಣೆಯನ್ನ ಸಮೀಪದ ಮಾರ್ನಬೈಲ್ನಲ್ಲಿರುವಂತಹ ಬಾಡಿಗೆ ಮನೆಗೆ ಸ್ಥಳಾಂತರ ಮಾಡಲಾಗಿತ್ತು. ಸಾರ್ವಜನಿಕರು ಇನ್ನು ಮುಂದೆ ಸಂಚಾರ ಸಂಬಂಧಿತ ಸಮಸ್ಯೆ ಮತ್ತು ದೂರು ದುಮ್ಮಾನಗಳಿಗೆ ಮಾರ್ನಬೈಲಿಗೆ ತೆರಳುವಂತೆ ಕೋರಲಾಗಿದೆ. ಮೆಲ್ಕರ್ನಲ್ಲಿ ಟ್ರಾಫಿಕ್ ಪೊಲೀಸ್ ಠಾಣೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ಕಟ್ಟಡ ಮತ್ತು ಜಾಗವನ್ನ ಬಿಸಿ ರೋಡ್ ಅಡ್ಡಹೊಳೆ ಚತುಷ್ಪಥ ಹೆದ್ದಾರಿ ಕಾಮಗಾರಿಯ ಹಿನ್ನೆಲೆಯಲ್ಲಿ ತೆರವು ಮಾಡಬೇಕಾಗಿ ಬಂದಿರುವುದರಿಂದ ಠಾಣೆಯನ್ನ ಸ್ಥಳಾಂತರ ಮಾಡುವುದು ಇಲಾಖೆಗೆ ಅನಿವಾರ್ಯವಾಗಿತ್ತು. ಬಂಟ್ವಾಳ ಟ್ರಾಫಿಕ್ ಪೊಲೀಸ್ ಠಾಣೆಯು 2015ರಲ್ಲಿ ಮೆಲ್ಕರ್ನ ಬಾಡಿಗೆ ಮನೆಯೊಂದರಲ್ಲಿ ಆರಂಭವಾಗಿತ್ತು. ಇನ್ನು ಬಂಟ್ವಾಳ ಟ್ರಾಫಿಕ್ ಪೊಲೀಸ್ ಠಾಣೆ ಆರಂಭವಾದ ಸ್ಥಳ ಮತ್ತು ಅವಕಾಶ ನೀಡಿದ್ದ ಮನೆ ನೆನಪು ಮಾತ್ರ. ಚತುಷ್ಪಥ ಹೆದ್ದಾರಿ ಕಾಮಗಾರಿ ಆರಂಭವಾದ ದಿನದಿಂದಲೇ ಈ ಠಾಣೆಯ ಸ್ಥಳಾಂತರಕ್ಕೆ NHAI ಮತ್ತು ಠಾಣೆಯ ಮಾಲಕರು ಒತ್ತಾಯಿಸುತ್ತಾ ಬಂದಿದ್ರು. ಇದೀಗ ಕೊನೆಗೂ ಈ ಕಟ್ಟಡಕ್ಕೆ ಮುಕ್ತಿ ದೊರಕಿದೆ. ಈ ಠಾಣೆಯನ್ನ ತಾತ್ಕಾಲಿಕವಾಗಿ ಮಾರ್ನಬೈಲು ಮಾರಣ್ಣ ಗುಳಿಗನ ಕಟ್ಟೆಯ ಮುಂಭಾಗದಲ್ಲಿರುವಂತಹ ಇಂಜಿನಿಯರ್ ಡಿ ಚಂದ್ರಶೇಖರ್ ಅವರ ಬಾಡಿಗೆ ಮನೆಗೆ ಸ್ಥಳಾಂತರ ಮಾಡಲಾಗಿದೆ. ಬಂಟ್ವಾಳ ಟ್ರಾಫಿಕ್ ಪೊಲೀಸ್ ಠಾಣೆಯ ಸ್ವಂತ ಹಾಗೂ ನೂತನ ಕಟ್ಟಡ ಪಾಣೆಮಂಗಳೂರು ಹಳೆಯ ಸೇತುವೆಯ ಸಮೀಪ ಅಕರಂಗಡಿ ಜುಮ್ಮಾ ಮಸೀದಿ ಮುಂಭಾಗದ ಜಾಗದಲ್ಲಿ ಸರ್ಕಾರದ ಅನುದಾನದ ಮೂಲಕ ಪಡೆದಂತಹ ಸ್ವಂತ ನಿವೇಶನದಲ್ಲಿ ನಿರ್ಮಾಣವಾಗ್ತಾ ಇದೆ. ಇದರ ಕಾಮಗಾರಿ 1 ವರ್ಷದೊಳಗೆ ಪೂರ್ಣಗೊಳ್ಳುವಂತಹ ನಿರೀಕ್ಷೆ ಇದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ.